ಕಾಪು ಕೈಪುಂಜಾಲ ವಿದ್ಯಾಸಾಗರ ಎಜುಕೇಷನ್ ಟ್ರಸ್ಟ್ ಮತ್ತು ಕಟ್ಟಡ ನಿರ್ಮಾಣ ಸಮಿತಿಯ ನೇತೃತ್ವದಲ್ಲಿ ಶತಮಾನೋತ್ಸವ ಸಂಭ್ರಮದಲ್ಲಿರುವ ಕೈಪುಂಜಾಲ ಶಾಲೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಉಚ್ಚಿಲ್ಲದ ಜಿ ಶಂಕರ್ ಫ್ಯಾಮಿಲಿ ಟ್ರಸ್ಟ್ನ ಪ್ರವರ್ತಕ ಡಾಕ್ಟರ್ ಜಿ ಶಂಕರ್ ಅವರು ಶಿಲಾನ್ಯಾಸ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಇಂದಿನ ಆಧುನಿಕ ಕಾಲಘಟ್ಟದಲ್ಲಿ ಆಂಗ್ಲ ಮಾಧ್ಯಮ ಶಿಕ್ಷಣ ವ್ಯವಸ್ಥೆ ಅನಿವಾರ್ಯವಾಗಿದೆ. ಹೆಚ್ಚಿನ ಕಡೆಗಳಲ್ಲಿ ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮ ಶಾಲೆಗಳನ್ನು ಬೆಳೆಸುವ ಉದ್ದೇಶದೊಂದಿಗೆ ಸರ್ಕಾರವೇ ಮುತುವರ್ಜಿ ವಹಿಸಿ ಆಂಗ್ಲ ಮಾಧ್ಯಮ ಶಿಕ್ಷಣ ವ್ಯವಸ್ಥೆಗೆ ಒತ್ತು ನೀಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಶತಮಾನ ಪೂರೈಸಿದ ಕೈಪುಂಜಾಲ ಶಾಲೆಯ ಹಳೆಯ ಕಟ್ಟಡವನ್ನು ಬಳಸಿಕೊಂಡು ನೂತನ ಕಟ್ಟಡದ ಕಾಮಗಾರಿ ನಡೆಸುವಂತೆ ಕರೆ ನೀಡಿದರು. ಮುಖ್ಯ ಅತಿಥಿಯಾಗಿ ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಕೇಶವ ಅಮೀನ್ ಮೊದಲಾದವರು ಉಪಸ್ಥಿತರಿದ್ದರು. मल्लिकादि सुगंधीनि मालत्यादीनि मे प्रभु मया यं ब्रह्म वेदांत विदो ಈಗಿನ ವ್ಯವಸ್ಥೆಯಲ್ಲಿ ಖಂಡಿತ ಇಂಗ್ಲಿಷ್ ಮೀಡಿಯಂ ಬೇಕು. ಇಂಗ್ಲಿಷ್ ಬರಲಿಲ್ಲ ಅಂದ್ರೆ ಸ್ವಲ್ಪ ಕೀಳರಿಮೆ ನಮಗೆ ಬರ್ತದೆ, ಎಷ್ಟೇ ದೊಡ್ಡವರೇ ಇರಲಿ. ಬೇರೆಯವರು ಕಾರ್ಪೊರೇಟ್ ಇದರಲ್ಲೆಲ್ಲ ಇಂಗ್ಲೀಷ್ನಲ್ಲಿ ಮಾತಾಡುವಾಗ ನಮಗೂ ಕೂಡ ನಮ್ಮ ಮಕ್ಕಳು ಕೂಡ ಇಂಗ್ಲೀಷ್ನಲ್ಲಿ ಮಾತಾಡಬೇಕು, ನಮಗೂ ಕೂಡ ಇಂಗ್ಲೀಷ್ ಬರಬೇಕಾಗಿತ್ತು, ನಾವು ಕಲೀಲಿಲ್ಲಪ್ಪ ಅನ್ನೋ ಒಂದು ಕೀಳರಿಮೆ ನಮ್ಮ ಹತ್ರ ಇದೆ. ಹಾಗೆ ಆ ಶಾಲೆಯನ್ನು ಕೂಡ 100ನೇ ವರ್ಷದ್ದು ಅದೇ ಥರ ಇರಲಿ. ಯಾಕಂದರೆ ನನಗೆ ಕೂಡ ಭಾವನೆ ಬರ್ತದೆ, ನಾನು ಕೂಡ ಕಲ್ತಿದ್ದು ಇಂಥ ಶಾಲೆಯಲ್ಲಿ.